ನೋಡಿ, ಇದೊಂದು ಐತಿಹಾಸಿಕ ಸಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕ್ಕೆ ಮೊದಲು ನಾವು ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ದೀವಿ ಅದನ್ನು ಒಂದೊಂದೇ ಹಂತವಾಗಿ ಕೊಡುವಂಥ ಕೆಲಸ ಆಗಿದೆ. ವಿರೋಧ ಪಕ್ಷದವರು ಹೇಳ್ತಾ ಇದ್ದರು, ಯಾವುದನ್ನು ಕೊಡಲಿಕ್ಕಿಲ್ಲ, ಯಾವ ಗ್ಯಾರಂಟಿಗಳು ಇಲ್ಲ, ಇದು ಸುಳ್ಳು ಗ್ಯಾರಂಟಿಗಳು ಅಂತ. ಇವತ್ತು ಅತೀ ದೊಡ್ಡ ಒಂದು ಗ್ಯಾರಂಟಿಗಳಲ್ಲಿ ಒಂದಾದ ಉಚಿತ ಬಸ್ ಪಾಸ್, ಎಲ್ರಿಗೂ ಬಸ್ಸು ಪ್ರಯಾಣ, ಅದು ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲ ಘಟಕದಲ್ಲೂ ಇದನ್ನು ನಾವು ಚಾಲನೆಗೆ ತಂದಿದ್ದೇವೆ. ಎಲ್ಲ ಮಹಿಳೆಯರಿಗೂ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡ್ಬೋದು. ಎಷ್ಟೋ ಶಾಲಾ ಮಕ್ಕಳಿಗೆ, ಕೆಲಸ ಮಾಡುವವರಿಗೆ, ಅವರಿಗೆ ಕೆಲಸಕ್ಕೆ ಹೋಗುವಾಗ ದಿವಸಕ್ಕೆ ಈ ಬಸ್ಸಿಗೆ ದುಡ್ಡು ಕೊಡದೆ ಒಂದು ಹೊರೆ ಆಗಿತ್ತು. ಇವತ್ತು ಯಾರೂ ದುಡ್ಡು ಕೊಡಬೇಕಾದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಲಕ್ಸುರಿ ಬಸ್ಸುಗಳನ್ನು ಹೊರತುಪಡಿಸಿ ಎಲ್ಲಿ ಬೇಕಾದರೂ ಹತ್ಬೋದು. ಆದರೆ ಬೇರೆ ರಾಜ್ಯಕ್ಕೆ ಹೋಗುವಂಥ ಬಸ್ಸುಗಳಲ್ಲಿ ಮಾತ್ರ ಆಗೋದಿಲ್ಲ. ನಾವು ಉದಾಹರಣೆಗೆ ಹೇಳಬೇಕಾಗಿದ್ದರೆ, ಇಲ್ಲಿಂದ ಗೋವಾಕ್ಕೆ ಹೋಗುವ ಬಸ್ಸಲ್ಲಿ ಹೋಗಬೇಕಾದ್ರೆ ಅದು ಆಗೋದಿಲ್ಲ. ಅದು ಕರ್ನಾಟಕ ರಾಜ್ಯದಲ್ಲಿ ಸುತ್ತುವಂಥ ಬಸ್ಸುಗಳಲ್ಲಿ ಮಾತ್ರ ಈ ಯೋಜನೆ ಜಾರಿಯಲ್ಲಿರ್ತದೆ. ಈ ಯೋಜನೆ ಮುಖಾಂತರ ಎಷ್ಟೇ ನಾವು ಮೊದಲು ಯೋಜನೆ ಜಾರಿ ತರುವ ಮೊದಲು ಹೇಳ್ತಾಯಿದ್ರು, ಎಷ್ಟೇ ಹೊರೆ ಆದರೂ ಇದನ್ನು ಮಾಡುವಂಥ ಕೆಲಸ. ಈಗ 2,000 ರೂಪಾಯಿ ಕೊಡುವಂಥದ್ದು, 200 ಯೂನಿಟ್ ಕರೆಂಟ್ ಕೊಡುವಂಥದ್ದು, ಆನಂತರ 3,500 ರೂಪಾಯಿ ಉದ್ಯೋಗ ಇಲ್ಲದವರಿಗೆ ಕೊಡುವಂಥದ್ದು, 1,500 ರೂಪಾಯಿ ಏನು ಟೆಕ್ನಿಕಲ್ ಕೋರ್ಸ್ ಮಾಡಿದವರಿಗೆ ಕೊಡುವಂಥದ್ದು, ಇದರನ್ನೆಲ್ಲ 10 kg ಅಕ್ಕಿ ಕೊಡುವಂಥದ್ದು, ಇದನ್ನೆಲ್ಲ ಹಂತವಾಗಿ 2-3 ತಿಂಗಳಲ್ಲಿ ಮಾಡುವಂಥ ಕೆಲಸವನ್ನು, ಜನಗಳಿಗೆ ಏನು ಭರವಸೆ ಕೊಟ್ಟಿದ್ದಾರೆ ಅದು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ರಾಜ್ಯದ ಜನತೆ ಇವನ್ನು ಸ್ವೀಕರಿಸಿದ್ದಾರೆ. ತುಂಬ ಜನರು ಇದನ್ನು ನಿಜವಾಗಿ ಒಂದು ಬೇಕಾದಂಥ ಯೋಜನೆ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಏನು ಶಕ್ತಿ ಯೋಜನೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಶಕ್ತಿ ತುಂಬುವಂಥ ಕೆಲಸ ಆಗಿದೆ. ನಮಗೂ ಕೂಡ ಆತ್ಮಸ್ಥೈರ್ಯ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಒಂದೇ ಯೋಜನೆಗಳು ಜಾರಿ ಬರುವಾಗ, ನಾವು ಏನು ಚುನಾವಣಾ ಸಮಯದಲ್ಲಿ ಹೇಳಿದ್ವಿ ಅದನ್ನು ಒಂದೊಂದೇ ಜಾರಿ ಬರುವಾಗ ನಮಗೂ ಕೂಡ ಶಕ್ತಿ ತುಂಬುವಂಥ ಕೆಲಸ ಆಗಿದೆ. ಈ ಯೋಜನೆಗಳು ಪ್ರತಿ ಮನೆಗೆ ಮುಟ್ಟುವಂಥ ಕೆಲಸಗಳಾಗಲಿ. ಮಾಧ್ಯಮದ ಮುಖಾಂತರ ಹೇಳುವುದು ಒಂದೇ, ಎಲ್ಲರ ಯಾರು ಬಡವರಿದ್ದಾರೆ, ಇವತ್ತು ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾದ್ರೆ ಏನು ತೊಂದರೆ ಹೇಳಿದ್ದಾರೆ, ಅವರೆಲ್ಲ ಯಾವುದೇ ಒಂದು ಕಾರ್ಡು ತೋರಿಸಿದ್ರೆ ಆಯಿತು, ಅವರಂದರೆ ಐಡೆಂಟಿ ಕಾರ್ಡು ತೋರಿಸಿದ್ರೆ ಆಯಿತು. ಮುಂದಿನ 3 ತಿಂಗಳಲ್ಲಿ ಅವರಿಗೆ ಕಾರ್ಡು ಕೂಡ ಸರ್ಕಾರ ಇಶ್ಯೂ ಮಾಡುವಂಥ ಕೆಲಸ ಆಗ್ತದೆ. ಈ ಯೋಜನೆ ಎಲ್ಲ ಮನೆಗೆ ಜಾರಿಯಾಗಲಿ ಅಂತ ಹೇಳ್ತಾ, ಶಕ್ತಿ ಯೋಜನೆ ಕರ್ನಾಟಕ ಜನರಿಗೆ ಶಕ್ತಿಯಾಗಿ ಮೂಡಿ ಬರಲಿ ಅಂತ ಹೇಳ್ತಾ ನನ್ನ ಈ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಖಾಸಗಿ ಬಸ್ಗಳಿಗೆ ಕೊಡಬೇಕು, ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಏನು ನೋಡಿ. BJPಯವರಿಗೆ ಖಾಸಗಿ ಎಲ್ಲ ಸರ್ಕಾರಿ ಬಸ್ಸುಗಳಲ್ಲಿ ಕೊಡಲಿಕ್ಕೆ ಆಗಲಿಲ್ಲ. ಇನ್ನು ಖಾಸಗಿ ಬಸ್ಸಲ್ಲಿ ಕೊಡಬೇಕು, ಇನ್ನು ಮನೆಗೆ ಬಸ್ಸನ್ನು ಕಳಿಸಬೇಕು ಎಲ್ಲ ಹೇಳ್ತಾರೆ. ಅವರು ಏನಾದರೂ ಒಂದು ಮಾಡಿದಿದ್ರೆ ಹೇಳಿ, ಏನಾದರೂ ಇಷ್ಟರೊಳಗೆ ಏನಾದರೂ ಮಾಡಿದಿದ್ರೆ ಒಂದು ಯೋಜನೆಗಳಿದ್ರೆ ಹೇಳಿ. ಅದನ್ನು ಏನು ಮಾಡಿದ್ದಾರೆ? ಭ್ರಷ್ಟಾಚಾರ ಮಾಡಿದ್ರಿಂದ ಎಲ್ಲ ಕಲ್ಕೊಂಡಾಯಿತು. ಇನ್ನು ಖಾಸಗಿ ಬಸ್ಸಲ್ಲಿ ಕೊಡಿ, ಇನ್ನೊಂದು ಸ್ವಲ್ಪ ದಿವಸ ಖಾಸಗಿ ಬಸ್ ಕೊಟ್ಟರೆ ಅದು ಹೇಳ್ತಾರೆ ನಮ್ಮ ಮನೆಗೆ ಒಂದು ಬಸ್ ಕಳಿಸಿ, ಇಲ್ಲ ಕಾರು ಮಾಡಿ ಕಳಿಸಿ. ಇದೆಲ್ಲ ಹೇಳು ಜನ ಇದನ್ನು ನೋಡ್ತಾರೆ. ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಜನರೇ ಇದನ್ನು ನೋಡಿ ನಗುವಂಥ ಪರಿಸ್ಥಿತಿ ಬರ್ತದೆ. ಅದರಿಂದ ಅವರು ಸಹಕಾರ ಕೊಡಲಿ. ಒಳ್ಳೊಳ್ಳೆ ಯೋಜನೆಗಳಿದೆ, ಅಭಿವೃದ್ಧಿ ಏನು ಮಾಡ್ತೇವೆ ಆವಾಗ ರಾಜಕೀಯ ಮಾಡಬಾರ್ದು. ಅವರು ಕೂಡ ಸಹಕಾರ ಕೊಡಲಿ. ಏನೆಲ್ಲ ಒಳ್ಳೆಯ ಯೋಜನೆಗಳಿದೆ ಅದಕ್ಕೆ ಸಹಕಾರ ಕೊಡೋ, ಜನರಿಗೆ ತಲುಪುವಂಥ ಕೆಲಸಗಳಾಗಲಿ. ಅದಕ್ಕೆ ಏನಾದರೂ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ, ಆ ಕೆಲಸವನ್ನು ಮಾಡಬಾರ್ದು ಅಂತ ಅವರು ವಿನಂತಿ ಮಾಡ್ಕೊಳ್ತಾರೆ. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.